ಸೊಲ್ಮೆಲು ನಮ್ಮಕುಡ್ಲ ತುಳು ವಾರ್ತೆಲು ಯಾರು ಡಾಕ್ಟರ್ ಪ್ರಿಯಾ ಹರೀಶ್ ವಾರ್ತೆದ ವಿವರ ರಾಜ್ಯ ಸರ್ಕಾರ ಬಡವರಿನ ಏಳಿಗೆಗಾದು ಪಾಕ ಯೋಜನೆಯನ್ನು ಪಾಡನುಂಡು ರೈತರು ಅತ್ತಾಂದಿನ ಬಡವರಿಗ್ಲ ವಿದ್ಯಾಸಿರಿ ಯೋಜನೆ ತಯಾರು ಮಲ್ತದನೆಂದು ರಾಜ್ಯದ ವಸತಿ ಮಂತ್ರಿ ವಿ ಸೋಮಣ್ಣ ಪಂತಿರು ಮುಲ್ಕಿ ತಾಲೂಕು ಆಡಳಿತ ಸೌಧ ಕಟ್ಟರೆ ಪಂಚಾಂಗ ಪಾಡ್ದು ಆರ್ಪಾತಿರಿಯರು ಮುಲ್ಕಿ ತಾಲೂಕು ಆಡಳಿತ ಸೌಧ ಪ್ರವಾಸಿ ಮಂದಿರ ಬೊಕ್ಕ ಕ್ಷೇತ್ರ ಸುತ್ತದ ಬೇತೆ ಬೇತೆ ಯೋಜನೆಗಳಿಗೆ ಶಿಲಾನ್ಯಾಸ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತರು ಕಾರ್ಯಕ್ರಮಕ್ಕೂ ಬತ್ತಿನ ರಾಜ್ಯದ ಮಂತ್ರಿಯರನ್ನು ಮೆರವಣಿಗೆಡು ಲೇಸದ ಚಾವಡಿಗೆ ತಂದು ಕ್ಷೇತ್ರದ ಶಾಸಕರು ಮನತ ಕೋಟ್ಯಾನ್ ಎದ್ಕೊಂಡು ಸುರುತ ಪಾತೆರ ಪಂಡಿರು ರಾಜ್ಯದ ವಸತಿ ಮಂತ್ರಿ ವಿ ಸೋಮಣ್ಣ ಶಿಲಾನ್ಯಾಸ ನಡಪಾಯರು ಲೇಸಡು ಮಂತ್ರಿ ವಿ ಸೋಮಣ್ಣ ಪಾತಿರ್ದು ರಾಜ್ಯ ಸರ್ಕಾರ ಬಡವರಿನ ಏಳಿಗೆಗಾದು ಪಾಕ ಯೋಜನೆಯನ್ನು ಪಾಡನುಂಡು ರೈತರು ಅತ್ತಾಂದಿನ ಬಡವರಿಗ್ಲ ವಿದ್ಯಾಸಿರಿ ಯೋಜನೆ ತಯಾರು ಮಲ್ತದನೆಂದು ಪಂಡಿರು ಮುಲ್ಕಿ ತಾಲೂಕು ಸಾರ್ದು ಬಜಿ ಒಂಜರೆ ವರ್ಷಡು ತಾಲೂಕು ಆಡಳಿತ ಸೌಧ ಕಟ್ಟರೆ ಪಂಚಾಂಗ ಪಾಡದಂಡು ಬರ್ಪುನ ವರ್ಷ ಜನವರಿ 26 ಲೋಕಾರ್ಪಣೆ ಆವಡುಂದು ಸೋಮಣ್ಣ ಪಂಡಿರು ಬಂಧುಗಳೇ, ತಮ್ಮಲ್ಲಿ ಮನವಿ ಮಾಡೋದಿಷ್ಟೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಪ್ರಾಕೃತಿಕವಾಗಿ ಶಿಸ್ತಿಗೆ ಮತ್ತೊಂದಕ್ಕೆ ಯಾವುದೇ ಸರ್ಕಾರದ ಸವಲತ್ತುಗಳು ಯಾರಿಗೆ ಸಲ್ಲಬೇಕೋ ಅವರಿಗೆ ಮಾತ್ರ ಸಲ್ಲಬೇಕು ಅನ್ನುವ ಒಂದು ದೊಡ್ಡ ದೂರದೃಷ್ಟಿಯ ಚಿಂತನೆಯನ್ನು ಉಳ್ಳವರಾಗಿ ಯಾವುದಾದ್ರೂ ಒಬ್ಬ ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಬಡವರ ಸವಲತ್ತನ್ನು ಪಡೆದಿದ್ದೇ ಆದರೆ ಕೇವಲ 2-3 ದಿನದಲ್ಲೇ ದೂರವಾಣಿ ಬರ್ತದೆ, ಪತ್ರಗಳು ಬರ್ತವೆ, ನೀವು ಸರ್ಕಾರ ಮಾಡಿರೋ ತಪ್ಪು ಅಂತ ಹೇಳ್ತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಜಿಲ್ಲೆ ಇಡೀ ರಾಜ್ಯದಲ್ಲಿ 32 ಜಿಲ್ಲೆಯಲ್ಲಿ ಇದೆ ಅಂದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅನ್ನೋದನ್ನು ನಾನು ಸಂತೋಷದಿಂದ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ರಾಜ್ಯ ಲೋಕೋಪಯೋಗಿ ಮಂತ್ರಿ ಸಿಸಿ ಪಾಟೀಲ್ ಪಾತಿರ್ದು ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಮಾರ್ಗುಲು ಬುಳಿಚಿಲ ಆವೊಂದಿತ್ತದು ರಾಜ್ಯ ಮಟ್ಟಡು ರಾಜ್ಯ ಮಾರ್ಗಗೂ ಡಾಮರ್ ಪಾಡರೆ ಬೊಕ್ಕ ಅಭಿವೃದ್ಧಿಗಾದು 10,000 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆತಂಡು ಕ್ಷೇತ್ರದ ಬೇತೆ ಬೇತೆ ಕಾಮಗಾರಿಗೆ 20 ಕೋಟಿ ಹೆಚ್ಚಿಗೆ ಅನುದಾನ ಬಿಡುಗಡೆ ಮಲ್ಪುಣಂದು ಪಂಡಿರು. ನಮ್ಮ ಸರ್ಕಾರ ಪಾರದರ್ಶಕತೆಯಿಂದ ಕೆಲಸ ಮಾಡ್ತಾ ಇದೆ. 1 ಕೋಟಿಗಿಂತಲೂ ಮಿಕ್ಕಿದ ಕಾಮಗಾರಿಗಳು ಪ್ಯಾಕೇಜ್ ಆಗಬಾರ್ದನ್ನುವಂಥ ಆದೇಶವನ್ನು ಮುಖ್ಯಮಂತ್ರಿಗಳು ಹೊರಡಿಸಿದ್ದಾರೆ. ಆಮೇಲೆ 50 ಕೋಟಿಗಳಿಗಿಂತ ಮಿಕ್ಕಿದ ಕಾಮಗಾರಿಗಳಿಗೆ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರಿಂದ ಒಂದು ಸ್ಕೂಟನಿ ಕಮಿಟಿಯನ್ನು ಇಡೀ ರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಜಾರಿಗೆ ತಂದಿದೆ ಅನ್ನುವಂಥ ಮಾತನ್ನು ಅಭಿಮಾನದಿಂದ ಹೇಳ್ತಾ, ನಮ್ಮೆಲ್ಲರ ಆಶೀರ್ವಾದ ಭಾರತೀಯ ಜನತಾ ಪಕ್ಷದ ಮೇಲಿರಲಿ, ಉಮಾನಾಥ್ ಕೋಟ್ಯಾನ್ರವರ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಭಾಗದ ಅಭಿವೃದ್ಧಿಗೆ ಏನು ಈ ಒಂದು ಪ್ರವಾಸಕ್ಕೆ ಬಂದಿದ್ದೇನೆ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ, ಇದರ ನೆನಪಿನ ಕೊಡುಗೆಯನ್ನು ನಾನು ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ, ಇಂಧನ ಕನ್ನಡ ಬೊಕ್ಕ ಸಂಸ್ಕೃತಿ ಮಂತ್ರಿ ವಿ ಸುನಿಲ್ ಕುಮಾರ್ ಪಾತಿರ್ದು ಬೆದ್ರಾ ತಾಲೂಕು ಕಟ್ಟಿ ಬೊಕ್ಕ ಅಡೆಗು ಮಾದರಿ ಆಡಳಿತ ಸೌಧ ಕಟ್ಟಾದು ಇತ್ತೆ ಮುಲ್ಕಿಗ್ಲ ಅವೇ ಮಾದರಿಡು ಆಡಳಿತ ಸೌಧಗೂ ಪಂಚಾಂಗ ಪಾಡ್ಪಾಯಿನ ಉಮಾನಾಥ ಕೋಟ್ಯಾನ್ರಿನ ಕೆಲಸ ಕಾರ್ಯದ ರೀತಿ ಅದ್ಭುತ. ಶಾಸಕರಿಡ್ದು ಜನ ಮುಖ್ಯವಾದ ಮೂಲ ಸೌಕರ್ಯಲೇನು ಎದುರು ತೂಪೇರು ಸಮಾನ ರೀತಿದ ಅಭಿವೃದ್ಧಿ ಬಯಕುವೆರು ಅವೇನು ಮಾತ ಉಮಾನತ ಕೋಟ್ಯಾನ್ ಮಲ್ತದಿರಂದು ಪಂಡಿರು. ಜನರ ಅಭಿಪ್ರಾಯಗಳಿಗೆ ತಕ್ಕಂತೆ ಒಬ್ಬ ಶಾಸಕ ಕೆಲಸವನ್ನ ಮಾಡಬೇಕು ಅಂತೇಳಿ ಜನ ಅಪೇಕ್ಷೆಯನ್ನು ಪಡ್ತಾರೆ. ಅದೇ ರೀತಿಯಾದಂತಹ ಭಾವನೆಗಳನ್ನು ಇಟ್ಟುಕೊಂಡು ಕ್ಷೇತ್ರದ ಎಲ್ಲ ಸಮಸ್ಯೆಗಳಿಗೆ ಧ್ವನಿಯಾಗುವಂತ ಪ್ರಯತ್ನವನ್ನ ಮಾನ್ಯ ಉಮಾನಾಥ್ ಕೋಟ್ಯಾನ್ರು ಇವತ್ತು ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೊದಲ ಬಾರಿ ಆಯ್ಕೆ ಆದಂತ ಶಾಸಕ ಕ್ಷೇತ್ರದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ನಮ್ಮದೇ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎಲ್ಲ ಮಂತ್ರಿಗಳ ಹತ್ರ ಹೋಗಿ ಕ್ಷೇತ್ರದ ಸಮಸ್ಯೆಗಳನ್ನ ಮಂತ್ರಿಗಳ ಹತ್ರ ಹೇಳ್ತಾ ಅದನ್ನು ಅರ್ಥ ಮಾಡಿಸ್ತಾ ಎಲ್ಲ ಮಂತ್ರಿಗಳಿಂದ ಅನುದಾನವನ್ನ ತರುವಂತ ಪ್ರಯತ್ನವನ್ನ ಅತ್ಯಂತ ಯಶಸ್ವಿಯಾಗಿಗೊಳಿಸಿದ್ರೆ ಮಾನ್ಯ ಉಮಾನಾಥ್ ಕೋಟ್ಯಾನ್ರು ಇವತ್ತು. ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್, ಮಂಜುನಾಥ ಭಂಡಾರಿ, ಬೊಕ್ಕ ಪ್ರತಾಪ ಸಿಂಹ ನಾಯಕ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕರ್ಯರು, ಮಟ್ಟಾರ್ ರತ್ನಾಕರ್ ಹೆಗ್ಡೆ, ಮೇಘನಾಥ ಶೆಟ್ಟಿ ಪಾಲ್ಗೊಂಡಿರು. ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಬೆಳ್ತಂಗಡಿ ತಾಲೂಕು ಪಂಚಾಯತ್ ಒಟ್ಟು ಸೇರಿಗೆಡು ಬೆಳ್ತಂಗಡಿ ತಾಲೂಕುದ 2021-22ನೇ ಸಾಲದ ಬಸವ ವಸತಿ ಬೊಕ್ಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಯೋಜನೆದ ಫಲದೆತೊನ್ನ ಸಂದು ನಕ್ಲೆಗ್ ಇಲ್ಲು ಕಟ್ಟುನ ಕಾಮಗಾರಿ ಆದೇಶ ಓಲೆ ಪಟ್ಟುನ ಲೇಸು ಬೆಳ್ತಂಗಡಿಡು ನಡೆತಂಡು.
ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಬೆಳ್ತಂಗಡಿ ತಾಲೂಕ್ ಪಂಚಾಯತ್ ಒಟ್ಟು ಸೇರಿಗೆಡು ಬೆಳ್ತಂಗಡಿ ತಾಲೂಕುದ 2021-22ನೇ ಸಾಲದ ಬಸವ ವಸತಿ ಬೊಕ್ಕ ಡಾ ಬಿಆರ್ ಅಂಬೇಡ್ಕರ್ ವಸತಿ ಯೋಜನೆದ ಫಲದೆತ್ತುನ್ನ ಸಂದರ್ಭಕ್ಲೆಗ್ ಇಲ್ಲು ಕಟ್ಟುನ ಕಾಮಗಾರಿ ಆದೇಶ ಓಲೆ ಪಟ್ಟುನ ಲೇಸು ಬೆಳ್ತಂಗಡಿಡು ನಡೆತುಂಡು. ವಸತಿ ಬೊಕ್ಕ ಮೂಲ ಸೌಲಭ್ಯ ಖಾತೆ ಮಂತ್ರಿ ವಿ ಸೋಮಣ್ಣ ಕಾರ್ಯಕ್ರಮ ಉದಿಪನ ಮಲ್ತದು ಆದೇಶ ಓಲೆ ಪಟ್ಟಿಯರು. ಶಾಸಕರು ಹರೀಶ್ ಪೂಂಜಾ ಗುರ್ಕಾರ್ಮೆ ವಹಿಸದಿತ್ತರು. ವಿಧಾನ ಪರಿಷತ್ ಸದಸ್ಯರು ಪ್ರತಾಪ ಸಿಂಹ ನಾಯಕ್, ಜಿಲ್ಲಾ ಪಂಚಾಯತ್ ಸಿಇಒ ಡಾ ಕುಮಾರ್, ನಗರ ಪಂಚಾಯತ್ ಗುರ್ಕಾರ್ಯರು ರಜನಿ ಕುಡ್ವಾ, ಒತ್ತು ಗುರ್ಕಾರ್ಯರು ಜಯಾನಂದ ಗೌಡ, ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮದ ಪ್ರಧಾನ ವ್ಯವಸ್ಥಾಪಕರು ಅರುಣ್ ಕುಮಾರ್ ಹಡಗಳಿ, ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಶಾನಿಕ್, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ನಿರ್ದೇಶಕರು ಎಚ್ಆರ್ ನಾಯಕ್ ಪಾಲ್ಗೊಂಡಿರು. ಒಟ್ಟು 1,040 ಇಲ್ಲಲಿನ ಮಂಜೂರಾತಿ ಓಲೆ ಪಟ್ಟಣ. ತಾಲೂಕುದ 48 ಗ್ರಾಮ ಪಂಚಾಯತ್ಲಿನ ಗುರ್ಕಾರ್ಲು ಕಾರ್ಯಕ್ರಮ ಇಟ್ಟದ್ದು ಮಂತ್ರಿಯರಿಗೂ ಮರ್ಯಾದೆ ಅರ್ಪಣೆ ಸಂದಾಯಿತ ಮಲ್ತಿರು. ಮಂತ್ರಿ ವಿ ಸೋಮಣ್ಣ ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆಡು 19,000 ಇಲ್ಲಲೆಗ್ ಬೇಡಿಕೆ ಇತ್ತದು ಐಟ್ 11,000 ಇಲ್ಲಲೆಗ್ ಮಂಜೂರಾತಿ ಕೊಡ್ತುಂಡು. ನನ್ನ ಊರಿನ ಇಲ್ಲಲಿನ ಬಗಿಟ್ 15 ದಿನದ ಉಲಾಗಿ ಪಟ್ಟಿ ಕೊರ್ಲೆ ಮಾತಿಕ್ಲ ಒಪ್ಪಿಗೆ ಕೊರ್ದು ಕಾಸು ಬಿಡುಗಡೆ ಮಲ್ಪೆ. ಬೆಳ್ತಂಗಡಿ ತಾಲೂಕುಡು ಎಲ್ಲಿಯ ವಿಮಾನ ಉಂತುನ ತಾಣ ತಾಪನೆಗ್ 100 ಎಕರೆ ಜಾಗೆ ಕೊರ್ಲೆ 100 ಕೋಟಿ ರೂಪಾಯಿ ಒದಗಾವೆ. ಜಾಗೆ ಗುರುತು ಮಲ್ಪೆರ 1 ವಾರದ ಉಲಾಯಿ ಅಧಿಕಾರಿಲೇನು ಕಡಪುಡ್ದು ಕೊಟ್ಪೆ ಎಂದು ಮಂತ್ರಿಯರು ಪಂಡಿರು. ಸಾಮಾನ್ಯರಿಗೆ ಸವಲತ್ತನ್ನು ಕೊಡೋ ಕಾರ್ಯಕ್ರಮ ಒಂದೊಂದು ಪಂಚಾಯಿತಿಯಿಂದ ಆ ಫಲಾನುಭವಿಗಳನ್ನು ಬೆಳಿಗ್ಗೆನೆ ಕರೆಸಿ ಅವ್ರಿಗೆ ಅಭಿನಂದನಾ ಪತ್ರವನ್ನು ಕೊಡೋದ್ರ ಮುಖೇನ ಸರ್ಕಾರದ ಸವಲತ್ತನ್ನು ಡೈರೆಕ್ಟಾಗಿ ಯಾರಿಗೆ ತಲುಪಬೇಕೋ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ನಿಮ್ಮ ಪ್ರಯತ್ನಕ್ಕೆ ಹರೀಶ್ ಅವರ ಪ್ರಾಮಾಣಿಕ ಕೆಲಸಕ್ಕೆ ಕರ್ನಾಟಕ ಸರ್ಕಾರ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬೆಳ್ತಂಗಡಿಯನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡ್ತಕ್ಕಂಥದಕ್ಕೆ ಒಬ್ಬ ಯುವಕನಾಗಿ ತಾನು ಅವರು ಕೈಗೊಂಡಿರ್ತಕ್ಕಂಥ ಸಾವಿರಾರು ಕೋಟಿ ರೂಪಾಯಿಗಳ ಒಂದು ಯೋಜನೆಗಳು ಜೀವಂತವಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಿಗೆ ತಲುಪಿಸ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಆ ಮಂಜುನಾಥ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡಿ ಓದನ ಮನಸ್ಸು ಕಮ್ಮಿ ಆವೊಂದು ಪುನವು ಆಸೆದಾಂತಿನಂಚ ಮಲ್ಪುಂಡು. ಓದನ ಮನಸ್ಸು ನನಲಾತ ಹೆಚ್ಚಡಂದು ಸಾಹಿತಿ ಸಂಶೋಧಕರು ಬಿಎಂ ರೋಹಿಣಿ ಕುಡುಪು ಪಂತಿರು. ಅನಂತ ಪ್ರಕಾಶ ಕಿನ್ನಿಗೋಳಿದ ಬೊಳ್ಳಿ ಪರ್ಬುಡು 6 ಉಮೇಶ್ ರಾವ್ ಕಾರ್ಯನ ಬೂಕ್ ಬಿಡುಗಡೆ ಮಲ್ತದು ಪಾತಿರಿಯರು. ಕಿನ್ನಿಗೋಳಿದ ಅನಂತ ಪ್ರಕಾಶ ಪತ್ರಿಕೆದ 25ನೇ ವರ್ಷದ ಬುಳ್ಳಿ ಪರ್ಬ ಕಿನ್ನಿಗೋಳಿದ ನೇಕಾರ ಸೌತುಡು ನಡೆತಂಡು. ಸಾಹಿತಿ ಬುಕ್ಕ ಸಂಶೋಧಕರು ಬಿಎಂ ರೋಹಿಣಿ ಕುಡುಪು ಉಮೇಶ್ ರಾವ್ ಎಕ್ಕಾರ್ಯನ ಕಡೀರ್ದ ಕತೆಕ್ಲಿನ ಕೋಪೆ ಗೆಜ್ಜೆ ತೋಟ ಬುಕ್ಕ ಬೇತೆ ಕತೆಕಲು ಶ್ರೀಧರ ಡಿಎಸ್ಎರ್ನ ಮಿನಿ ಕಾದಂಬರಿ ಗೋವಿಪ್ರ ಗಣೇಶ್ ಕೊಡುಗೆರ್ನ ಕತೆಕ್ಲಿನ ಕೋಪೆ ಚದುರಿದ ಕತೆಗಳು ಬೂಕ್ಲೇನು ಬಿಡುಗಡೆ ಮಲ್ತೆರು. ಬಿಎಂ ರೋಹಿಣಿ ಪಾತಿರ್ದು ಪುದರ್ ಪೋವಂದಿನ ಪಾಕ ಬಿರ್ಸೆರ್ ಸಾಹಿತ್ಯಲಿನ ಬೂಕಲಿನ ಅನಂತ ಪ್ರಕಾಶ ಅಚ್ಚಿ ಮಲ್ಪಾದು ಉಮೇದು ಕೊರ್ದು ಸಾಹಿತ್ಯಗೂ ಮಲ್ಲ ಕೊಡುಗೆ ಕೊಡ್ತುಂಡು. ಉಮೇಶ್ ರಾಯರ್ನಂಚಿನ ಹಿರಿಯ ಸಾಹಿತ್ಯಲಿನ ಬೂಕು ಅಚ್ಚಿ ಮಲ್ಪಾಯಿನವು ಮೆಚ್ಚುಗೆದ ಸಂಗತಿ. ಆಂಡ ಓದುನ ಮನಸ್ಸು ಕಮ್ಮಿ ಆವೊಂದು ಪುನವು ಆಸೆದಾಂತಿನಂಚ ಮಲ್ಪುಂಡು. ಓದುನ ಮನಸ್ಸು ನನ್ನಲ ಹೆಚ್ಚಡೆಂದು ಪಂಡಿರು. ನಾವು ನಿರಾಶರಾಗಬೇಕಾಗಿಲ್ಲ, ಆಶಾವಾದಿಯಾಗಿ. ನಾನಂತೂ ಆಶಾವಾದಿಯಾಗಿದ್ದೇನೆ. ಯಾಕಂದರೆ ಎಲ್ಲರೂ ಹೇಳ್ತಾರೆ ಕನ್ನಡವನ್ನು ತೆಗೆದು ಹಿಂದೆ ಯಾವ 100 ವರ್ಷಗಳ ಹಿಂದೆ
ಯಾರು ಕೃಷ್ಣಶಾಸ್ತ್ರಿಗಳು ಕೂಡ ಹೇಳಿದ್ದಾರೆ, ನಿಮಗೆ ಕನ್ನಡ ಬೇಡ ಅಂತಾದರೆ ಈಚೆ ಅರಬ್ಬಿ ಸಮುದ್ರ ಉಂಟು, ಆಚೆ ಬಂಗಾಳ ಕೊಲ್ಲಿ ಉಂಟು, ಬಿಸಾಡಿ ಅಂತ. ಇವತ್ತು ನಾವು ಹಾಗೆ ಹೇಳುವ ಸ್ಥಿತಿಯಲ್ಲಿ ಇದ್ದೇವೆ, ಅಯ್ಯೋ ಕನ್ನಡ ಯಾರಿಗೆ ಬೇಕು ಅಂತ. ಆದರೆ ಹಾಗೆ ನಿರಾಶರಾಗಬೇಕಾಗಿಲ್ಲ. ನನ್ನ ದೃಷ್ಟಿಯಲ್ಲಿ ಇವತ್ತಲ್ಲ ನಾಳೆ ಆ ಚಕ್ರ ಪುನಃ ಪುಸ್ತಕಕ್ಕೆ ಬರ್ತದೆ. ಇವತ್ತು ಯಾವಾಗ ಪುಸ್ತಕ ಬೇಡ ಅಂತ ಬರೇ ಅಂಗೈಯಲ್ಲಿ ಪುಸ್ತಕ ಹಿಡ್ಕೊಂಡು ವಾಟ್ಸಪ್ ಸಂಸ್ಕೃತಿಯನ್ನು ನಾವು ಅನುಸರಣೆ ಮಾಡಿರಬಹುದು. ಆದರೆ ಒಂದು ಕಾಲದಲ್ಲಿ ಮತ್ತೆ ಪುನಃ ಪುಸ್ತಕದ ಪ್ರೇಮ ಬರ್ತದೆ, ಹುಟ್ಟುತ್ತದೆ, ಪ್ರೀತಿ ಹುಟ್ಟುತ್ತದೆ ಅನ್ನೋದು ನನ್ನ ನಂಬಿಕೆ. ಕಟೀಲು ಹರಿನಾರಾಯಣದಾಸ ಆಸರಣ್ಣ ಪಾತಿರ್ದು ಎಡ್ಡೆಪ್ಪು ಬೈಕೀರು. ಪ್ರಭು ಸಂಹಿತೆ, ಕಾಂತಾ ಸಂಹಿತೆ ಅಂತ ಮಾಡಲೇಬೇಕು ಅಂತ ಹೇಳುವಂಥದ್ದು ಶಾಸ್ತ್ರ. ಅದರಲ್ಲಿ ಇದಿಲ್ಲ, ಸತ್ವ ಇಲ್ಲ, ರಸ ಇಲ್ಲ, ಹಾಗಾಗಿ ಅದು ಮೆಚ್ಚುವುದಿಲ್ಲ. ಹಾಗಾಗಿ ಮೆಚ್ಚುವ ಹಾಗೆ ಹೆಂಡತಿಯಲ್ಲಿ ಮಾತಾಡುವಾಗ ಗಂಡನಿಗೆ ಸಂತೋಷ ಆಗ್ತದೆ, ಎಲ್ಲರಲ್ಲಿ ಮಾತಾಡಲಿಕ್ಕೆ ಆಗುವುದಿಲ್ಲ. ಅದೊಂದು ರಸವತ್ತಾದ ಮಾತು ಹೇಗಾಗ್ತದೆ, ಹಾಗಿರತಕ್ಕಂಥದ್ದು ಕಾಂತಾ ಸಂಹಿತೆ. ಕಾಂತಾ ಸಂಹಿತ ಉಪದೇಶ ವಿಜಯ ಅಂತ ಹೇಳಿದರೆ ರಸವತ್ತಾಗಿ ನಮಗೆ ಇಷ್ಟ ಆಗುವ ರೀತಿಯಲ್ಲಿ ಹೇಳುವಂತಹದ್ದು ಕಾವ್ಯದ ಒಂದು ಪ್ರಯೋಜನ ಅಂತ. ಕೈಮಗ್ಗ ತಯಾರಿಡು ಸಾಧನೆ ಮಲ್ತಿನ ತಾಳಿಪಾಡಿ ನೇಕಾರರ ಸಹಕಾರಿ ಸಂಘದ ಪರವಾದ ಆಡಳಿತ ನಿರ್ದೇಶಕರು ಮಾಧವ ಶೆಟ್ಟಿಗಾರ್ಯಗೂ ಅನಂತ ಪ್ರಕಾಶ ಪುರಸ್ಕಾರ ಕೊಡ್ದು ಮರ್ಯಾದೆ ಮಲ್ತೆರು. ಕನ್ನಡ ಸೇವಕರು ಕುಡುಮಲ್ಲಿಗೆ ಕೃಷ್ಣ ಶೆಟ್ರಿಗೂ ಮರ್ಯಾದೆ ಮಲ್ತೆರು. ಕಟೀಲ್ ಅನಂತ ಪದ್ಮನಾಭ ಆಸರಣ್ಣ, ಉಡಿಪು ಸುಹಾಸಂದ ಶಾಂತರಾಜ್ ಐತಾಳ್, ಕರಾವಳಿ ಲೇಖಕಿ ಬೊಕ್ಕ ವಾಚಕಿಯರ್ನ ಸಂಘದ ಜ್ಯೋತಿ ಚೆಳಿಯಾರ್, ಅನಂತ ಪ್ರಕಾಶದ ನಿರ್ದೇಶಕಿಯರು ಕೊಡಿತ್ತೂರು ಸಚ್ಚಿದಾನಂದ ಉಡುಪ ಪಾಲ್ದೆತ್ತೊಂಡಿರು. ತಡಂಬೈಲ್ ದುರ್ಗಾಂಬ ಮಹಿಳಾ ಮಂಡಳಿದ ಕ್ಲಿರ್ದು ತಾಳಮದ್ದೊಳಿ ಬೊಕ್ಕ ಆಟ ಭರತ ಅತಿಕಾಯ ರಾವಣ ಪ್ರದರ್ಶನ ಅಂಡ್ ಹ್ಯಾಪಿ ಹೆಲ್ತ್ ಇಂಡಿಯಾ ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಸ್ಥೆದ 7ನೇ ವರ್ಷದ ಸಂಭ್ರಮ ಕುಡ್ಲದ ಪುರಭವನಡು ನಡೆತಂಡು. ಮಲ್ಲಬಿನ್ನೆರಾದ HHI ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ದ ಸಿಇಒ ಎಸ್ ಸಂತೋಷ್ ಸಿಂಗ್ ಬೊಕ್ಕ HHI ಸುರುತ ಐಡಿ ಬೊಕ್ಕ ನ್ಯಾಷನಲ್ ಪ್ರಮೋಟರ್ ಪವನ್ದೀಪ್ ಅರೋರಾ ಪಾಲ್ದೆತ್ತೊಂಡಿರು. ಹ್ಯಾಪಿ ಹೆಲ್ತ್ ಇಂಡಿಯಾ ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಸ್ಥೆದ 7ನೇ ವರ್ಷದ ಸಂಭ್ರಮ ಕುಡ್ಲದ ಪುರಭವನಡು ನಡೆತಂಡು. ಚೆಂಡೆ, ಕುಂಬುವಾದ್ಯ, ಸೊರಮೇಳದ ಒಟ್ಟುಗೂ ಬಿನ್ನೆರು ಸೇರ್ನಂಚ ಸರ್ವಿರಿಲ್ಲ ಕಾರ್ಯಕ್ರಮದ ದುಂಪ ಬೊಕ್ಕ ಚಾವಡಿಗೂ ಎತ್ಕೊಂಡಿರು. ಬೇತೆ ಬೇತೆ ರಾಜಲಿಡ್ದು ಬೈದಿನ ಸಂಸ್ಥೆದ ಏಜೆಂಟರು ಕಾರ್ಯಕ್ರಮಟ್ಟು ಪದ ಪಂಡದು ನಲಿತದು 7ನೇ ವರ್ಷದ ಗೌಜಿಗೂ ರಂಗದಿಂಜಾಯಿರು. ಮಲ್ಲಬಿನ್ನೆರಾದು HHI ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ದ ಸಿಇಒ ಎಸ್ ಸಂತೋಷ್ ಸಿಂಗ್ ಬೊಕ್ಕ HHI ದ ಸುರುತ ಐಡಿ ಬೊಕ್ಕ ನ್ಯಾಷನಲ್ ಪ್ರಮೋಟರ್ ಪವನ್ದೀಪ್ ಅರೋರಾ ಪಾಲ್ದೆತ್ತೊಂದು ಸಂಸ್ಥೆದ ಕಾರ್ಯಕರ್ತರಿಗೂ ಉಮೇದದ ಪಾತ್ರ ಪಂಡದು ಎಡ್ಡೆಪ್ಪು ಬೈಕೀರು. जोगिंदर राठे जी भी हमारे साथ है. बातचीत करूं तो मैंने अपनी जिंदगी के अंदर 6 साल कपड़े की फेरी करी है. यानी कि गांव-गांव में जाकर मैंने कपड़ा बेचा है. पेंटे ले लो, शर्टें ले लो, कुर्ते ले लो, पजामे ले लो, लेडी सूट ले लो. जैसे मैं आपको बोलकर हटा था, ये बिजनेस किसी की भी जिंदगी में बाय चॉइस नहीं आता है. हर किसी की जिंदगी में ये बिजनेस बाय चांस आता है. मेरी जिंदगी में ये बिजनेस डायरेक्ट सेलिंग आज से 20 साल पहले मैं एक घर में कपड़ा बेचा करता था. उन लोगों ने मेरे को इसके बारे में बताया और मुझे इस बिजनेस के अंदर ज्वाइन करवाया और मुझे डायरेक्ट सेलिंग समझ में आई कि बोलने से भी पैसे आते हैं. ಮಾರ್ಕೆಟಿಂಗ್ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ರಾಮ್ ಕಚೇವಾ HHI ಸಂಸ್ಥೆದ ಉತ್ಪತ್ತಿಲೇನು ದುಂಬುದೀದು ಮಾಹಿತಿ ಕೊರಿಯರು. ಒಂಜಿ ದಿನ ಕೇರಳ ಬೊಕ್ಕೊಂಜಿ ದಿನ ಕರ್ನಾಟಕಡು ಹೆಲ್ತ್ ಉತ್ಪತ್ತಿಲೇನ ಬಗೆಟ್ ತರಬೇತಿ ಕೊರ್ಪುನುಂದು ಆರ್ಪಂಡಿರು. I never seen such a wonderful experience over here in Karnataka. And you see, I belongs from a place where the hospitality is a very different, aspect from the Rajasthan. You must have heard about the Rajasthan. They are very much famous for the food, ethnic wears, ethnic culture, and the warm hospitality. And the same thing as I watched today morning at this particular hall. The people over here are very much excited to welcome you in a different level. That was really amazing experience of my life, and you made my day very definitely in a different manner. Thank you very much for a wonderful welcome.
HHI ಉತ್ಪತ್ತಿಲಿನ ಮಾರಾಟ ಸಾಧನೆ ಮಲ್ತಿನಕ್ಲಿಗ್ ಲೀಸ್ಡ್ ಮರ್ಯಾದಿ ಸಂದಾಯ್ತ ಮಲ್ತಿರು. ಸೌತ್ ಝೋನ್ ಅಚೀವರ್ ಸುಶೀಲಾ ಉಪಾಧ್ಯಾಯರಿಗ್ ಮರ್ಯಾದಿ ಮಲ್ತಿರು. ಸಂಸ್ಥೆದ ಜೋಗಿಂದರ್ ರಾಟೆ, ಡಾ ಹುಸೇನ್ ಕುಶಾಲ್ ಪಾಲ್ದೆತೊಂಡಿರು. ಆರ್ಯನ್ ಡ್ಯಾನ್ಸ್ ಅಕಾಡೆಮಿದ ಸದಸ್ಯರಿಡ್ದು ಪೊರ್ಲುದ ನಲಿಕೆ ಪ್ರದರ್ಶನ ಮೂರ್ದು ಬತ್ತುಂಡು. ತುಳುನಾಡುದಕ್ಕಲು ಓಡೆಪೋಂಡಲ ತುಳುನಾಡು ಸಂಸ್ಕೃತಿನು ಮದಪುಜಿರು ಪನ್ಪುನೆಕ್ ಸಾಕ್ಷಿ ತುಳುನಾಡ ಜವಣಿರು ಬೆಂಗಳೂರು ಕೂಟಾಂದು ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಮಂತ್ರಿ ವಿ ಸುನಿಲ್ ಕುಮಾರ್ ಪಂತೆರ್. ತುಳುನಾಡ ಜವಣಿರು ಬೆಂಗಳೂರು ಕೂಟದಕ್ಕಲು ನಡಪಾಯಿನ ಅಷ್ಟಮಿದ ಐಸಿರ ಲೇಸಿಡು ಪಾಲ್ದಿತ್ತೊಂದು ಆರ್ಪಾತಿರಿಯರು. ಶ್ರೀಕೃಷ್ಣ ಜನ್ಮಾಷ್ಟಮಿದ ಲೆಕ್ಕೊಡು ತುಳುನಾಡ ಜವಣಿರು ಬೆಂಗಳೂರು ಮೊಕ್ಲಿನ ನಿಲ್ಲಿಟ್ಟು ವಿಜಯನಗರ ಬಂಟಿರ್ನ ಸಂಗೊಡು ಐತಾರ ಅಷ್ಟಮಿದ ಐಸಿರಿ ಮೊಸರುಡಿಕೆ ಉಚ್ಚೆಯ ಅಟ್ಟಣೆ ಆದಿತ್ತಂಡು. ಬಾಲಾಜಿ ಅಯ್ಯಪ್ಪ ಶಿಬಿರ ಕಾರ್ಲದ ಬಾಲಕೃಷ್ಣ ಹೆಗ್ಡೆ ಅಷ್ಟಮಿದ ಐಸಿರಿ ಲೇಸು ಉದಿಪನ ಮಲ್ತದು ಎಡ್ಡೆಪ್ಪು ಬಯಕಿಯರು. ತುಳುಕೊಟ್ಟ ಈ ಸಭೆಟ್ ಬಾಲಾಜಿ ಶಿಬಿರದ ಮಸ್ತ್ ಶಿಷ್ಯನಾಗ್ಲು ಇನಿ ಈ ಸಭೆಟಲ್ಲೇರು ಆಕಲು ಮೋಕೆಡಿನಿ ಎನ್ನಲ್ಲಿ ಎತ್ತದು ಈ ಶಿಬಿರದ ಗೌರವ ತೋಜಾಯರು ಮಾತರೆಲ್ಲ ಎನ್ನ ಹೃತ್ಪೂರ್ವಕ ಆಶೀರ್ವಾದ. ಮಲ್ಲಬಿನ್ನೆರಾದ ಪಾಲ್ದಿತ್ತೊಂಡ ಮಂತ್ರಿ ವಿ ಸುನಿಲ್ ಕುಮಾರ್ ಪಾತಿರ್ದು ತುಳುನಾಡ ಸಂಸ್ಕೃತಿನು ತುಳುನಾಡದಕ್ಲು ಓಡೆ ಪೋಂಡಲ ಮದಪುಜಿರು. ಐಕ್ ಮುಖ್ಯ ಸಾಕ್ಷಿ ತುಳುನಾಡ ಜವಣಿರು ಬೆಂಗಳೂರು ಕೂಟ ಅಷ್ಟಮಿನು ವಿಶೇಷ ರೀತಿಡ್ ಆಚರಣೆ ಮಲ್ತದು ನಮ್ಮ ಸಂಸ್ಕೃತಿಗೂ ನನಲಾತು ಮರ್ಯಾದೆ ಕೊಡ್ತಿರು. ಒಂದು ಸಂತೋಷದ ಸಂಗತಿಯಿಂದ ಪಂಡಿರು. ಅಷ್ಟಮಿದ ಆಚರಣೆದ ಮುಖಾಂತರ ಕೃಷ್ಣನ ನೆನಪು ನಂಚಿತ್ತ ಒಂದು ವಿಶೇಷವಾದ ಪ್ರಯತ್ನ ಮಂದಿರೆ ಎಂಕ್ ಭಾರಿ ಖುಷಿ ಆಯ್ನಿ. ಜೋಕ್ಲೆಗಿನಿ ಬೆಣ್ಣೆ ತಿನ್ಪಾಯನ ಮುಖಾಂತರ ಉದ್ಘಾಟನೆ ಮಂತಿರಂಚಿತ್ತ ಕಾರ್ಯಕ್ರಮ ನಮನ ಜೋಕ್ಲೆಗ್ ಐಸ್ ಕ್ರೀಮ್ ತಿಂದಿದ್ದು ಗೊತ್ತು, ಬೆಣ್ಣೆ ತಿಂದಿದ್ದು ಗೊತ್ತಜ್ಜಿ ಅಣ್ಣ. ಇನಿ ಜೋಕ್ಲೆಗ ಬೆಣ್ಣೆ ತಿನ್ಪವನ ಮುಖಾಂತರ ಕೃಷ್ಣಾಷ್ಟಮಿನ ಅತ್ಯಂತ ಅರ್ಥಪೂರ್ಣವಾದ ಆಚರಣೆ ಮನ್ಪುರಂಚಿತ್ತ ಒಂಜಿ ಹೊಸ ದೃಷ್ಟಿಕೋನ ನೀ ತುಳುನಾಡದ ಜವನರಿನಿ ಕೊರ್ಪುನ ಮುಖಾಂತರ ಒಂಜಿ ವಿಶಿಷ್ಟವಾದ ಉದ್ಘಾಟನೆಯಲ್ಲಿ ಮಂದಿರೆ. ಪಿಲಿವೇಷ, ನಲಿಕೆ, ಚೆಂಡೆ, ಭಜನೆ ಸಂಕೀರ್ತನೆ, ಮಸರುಡಿಕೆ, ತುಳುನಾಡ ತೆನಸು, ಕಂಗಿಲ ನಲಿಕೆ, ಮಹಿಷಮರ್ದಿನಿ ರೂಪಕ, ತುಳುನಾಟಕ, ತುಳುಲಿಪಿ ಕಾರ್ಯಾಗಾರ ಮಾತ ಅಷ್ಟಮಿದ ಐಸಿರಿಡು ಇತ್ತಂಡು. ಜೋಕ್ಲೆಗ್ ಮುದ್ದು ಕೃಷ್ಣ ರಾಧಾಕೃಷ್ಣ ವೇಷ ಬೊಕ್ಕ ಗೊಬ್ಬುಲಿತ್ತಂಡು. ಆಂಜುಲಿಗ್ ಪೊಂಜುಲಿಗ್ ಬೇತೆ ಬೇತೆ ಪಂತ ಇತ್ತಂಡು. ಕರದರ್ಪುನ ಪಂತ, ಬಲ್ಲು ಒಯ್ಪುನ, ಅಡ್ಡಕಂಬ, ಕಂಡನಿ ಬೊಡೆದಿ ಸೋಗಿಡು ಒಯ್ಪುನ, ರಸಪ್ರಶ್ನೆ ಇಂಚ ಪಂತುಲಿನ ನಡಪಾಯಿರು. ಕಲಸೆಗ್ ಬಾರ್ ಪಾಡ್ದು ಮುಗಿತಲಲ್ಲಿ ಸುಸುರುವಾಡ್ ಈ ಪೊರ್ತುಡು ಬೇತೆ ಬೇತೆ ಕ್ಷೇತ್ರಲಿಡು ಸಾಧನೆ ಮಲ್ತಿನ ಸಾಧಕಿರಿಗೂ ತುಳುನಾಡ ಐಸಿರಿ ತಮ್ಮನದ ಮರ್ಯಾದೆ ನಡತಂಡ. ಪಂತೊಲಿಡು ಗೆಂದಿನಕ್ಲಿಗೂ ಇನಾಮ್ಲೇನು ಪಟ್ಟಿಯರು. ಕುಡ್ಲದ ಸೆಂಟ್ ಆಗ್ನೆಸ್ ಕಾಲೇಜ್ ಉಪನ್ಯಾಸಕರು ಡಾ ಅರುಣ್ ಉಳ್ಳಾಲ, ಉಮೇಶ್ ಶೆಟ್ಟಿ, ಶಶಿಧರ ಶೆಟ್ಟಿ ಬರೂಡ, ವಿಕ್ರಮ್ ಮಹೇಶ್ ಹೆಗ್ಡೆ, ಉತ್ತಮ್ ಶೆಟ್ಟಿ ಇಂಚ ಬಿನ್ನಿರು ಪಾತಿರ್ದು ಸಂಘಕ್ಕೂ ಎಡ್ಡೆಪ್ಪು ಬೈಕಿಯರು.
ನಮ್ಮ ಮಾತ ಪರವೂರು ಬತ್ತಿ ಬೊಕ್ಕ ನಂಗೆ ನಮ್ಮ ಬೆನ್ನೆಲುಬಾದ ಸಲಹೆ ಸಹಕಾರ ನಂಗೆ ಪ್ರೋತ್ಸಾಹ ಕೊರಿನಗಳು ನಮ್ಮ ತುಳುನಾಡದಗಳು ಏರ್ಲವರಿ ತುಳುವೆ ఆయన ಕೆಲಸ ಹೊಡುಂದಾಂಡ ಆಯಾಗ ಪುಗ್ಗೆಲು ಕೊಡ್ದು ಆಯಾಗ ಸಹಾಯ ಮಲ್ದಿನಗಳು ತೆರಳ ಅವು ನಮ್ಮ ತುಳುನಾಡದಗುಲೇ ತುಳುನಾಡದಗಳ ಹೆಸರಾದ ನಮ್ಮ ತುಳುವೇರ ಸಹಾಯೋಡ ಹೆಸರಾದ ನಮ್ಮ ಈ ಸಂದರ್ಭಕ್ಕೂ ಈ ಪೊಸಿಷನ್ ಬರ ಸಾಧ್ಯ ಅಂಡು ಈ ಸಂದರ್ಭಗಳು ಬಾರಿ ಘಂಟಾಘೋಷವಾದ ಪಂಡ್ರೆಗೆ ಇಷ್ಟಪಡುವೆ ಅದಕ್ಕೆ ಆನ್ಲವರಿ ಉದಾಹರಣೆ ಏನು ಪಂಡ್ರೆಗೆ ಈ ಸಂದರ್ಭಗಳು ಉದ್ಯಮಿ ಪ್ರಕಾಶ್ ಶೆಟ್ಟಿ ಗುರುಕಾರ್ಮೆ ವಹಿಸದಿದ್ದರು. ತುಳುನಾಡ ಜವಣೇರು ಬೆಂಗಳೂರದ ಗುರಿಕಾರ್ಯರು ಮಹೇಶ್ ಶೆಟ್ಟಿ ಬೈಲೂರು, ಕಾರ್ಯಂತಿರು ಮಹೇಶ್ ಕೋಡ್ಯಾಲ್, ಕೋಶಾಧಿಕಾರಿ ಶ್ರುತಿನ್ ಕಡೆ ಶಿವಾಲಯ ಬೊಕ್ಕ ಬಾಕಿ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿದ್ದರು. ಅನುದಾನದ ಕನ್ನಡ ಶಾಲೆಯಲ್ಲಿ ಒರಿಪಾವನ ಕೆಲಸ ಸರ್ಕಾರದ್ದು ಆವಂದಿಜ್ಜೆ ಕನ್ನಡ ಶಾಲೆದ ಬಗೆಟು ಉಮೇದದ ತುಣಾತನಂದು ಕನ್ನಡ ಸಾಹಿತ್ಯ ಪರಿಷತ್ತದ ದುಮ್ಮದ ಗುರಿ ಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುನರೂರು ಪಂತೆರು ಅನಂತ ಪ್ರಕಾಶ ಕಿನ್ನಿಗೋಳಿದ ಬೊಳ್ಳಿ ಪರ್ಬಡು ಶುಭವಾಗಲಿ ಮೆಚ್ಚುಗೆದ ಗ್ರಂಥದ ಒಟ್ಟುಗೂ ಅನಂತ ಪ್ರಕಾಶ ಪುರಸ್ಕಾರದೆತ್ತೊಂದು ಆರ್ಪಾತಿರಿಯರು. ಕಿನ್ನಿಗೋಳಿದ ಅನಂತ ಪ್ರಕಾಶ ಪತ್ರಿಕೆ ಬೊಕ್ಕ ಪ್ರಕಾಶನ ಸಂಸ್ಥೆದ ಬೊಳ್ಳಿ ಪರ್ಬ ಒಟ್ಟು ಮೂಜಿ ದಿನ ಕಿನ್ನಿಗೋಳಿದ ನೇಕಾರ ಸೌದುಡು ನಡೆದಿದ್ದು ಮೂಜನೇ ದಿನ ಐತಾರದಲ್ಲಿ ಇಸುಡು ಕನ್ನಡ ಸಾಹಿತ್ಯ ಪರಿಷತ್ತದ ದುಮ್ಮದ ರಾಜ್ಯ ಗುರಿ ಕಾರ್ಯರು ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರೆಗೂ ಅನಂತ ಪ್ರಕಾಶ ಪುರಸ್ಕಾರದ ಒಟ್ಟುಗೂ ಶುಭವಾಗಲಿ ಮೆಚ್ಚುಗೆದ ಗ್ರಂಥ ಸಮರ್ಪಣೆ ಮಲ್ತದು ತಮ್ಮನದ ಮರ್ಯಾದೆ ಮಲ್ತೆರು. ಹರಿಕೃಷ್ಣ ಪುನರೂರು ಪಾತೆರ್ದು ಅನುದಾನದ ಕನ್ನಡ ಶಾಲೆಲಿನ ಒರಿಪಾವನ ಕೆಲಸ ಸರ್ಕಾರದ್ದು ಆವಂದಿಜ್ಜಿ ಕನ್ನಡ ಶಾಲೆದ ಬಗೆಟ್ಟು ಉಮೇದದೆತ್ತುನುಡ ಆತಂಡ ಆಯ್ಜಿಂಡ ಸಾಹಿತ್ಯ ಬೂಕಲೇನು ಓದಿನಕ್ಲು ಕನ್ನಡ ಪಾತೆರ್ನಕ್ಲು ಕಮ್ಮಿ ಆಪೆರು ಬೂಕಲೇನದೆತ್ತೊಂದು ಓದುದು ಸಾಹಿತ್ಯಲೆಗ್ ಪ್ರೋತ್ಸಾಹ ಗೊರಡು ಆತನಂದು ಪಂಡಿರೋ. ಇವತ್ತೇನಾಗಿದೆ, ನಾನು ಯಾವಾಗಲೂ ಪುಸ್ತಕ ಬಿಡುಗಡೆ ಮಾಡುವಾಗ ಹೇಳುವುದುಂಟು, ಕೊಂಡಾಡಿ ಅಂತ ಹೇಳ್ಕೊಂಡು ಸಾಹಿತ್ಯಗಳಿಗೆ ಪ್ರೋತ್ಸಾಹ ನೀಡಬೇಕಾದ್ರೆ ಉಚಿತವಾಗಿ ಪುಸ್ತಕ ಪಡ್ಕೊಳ್ಬೇಡಿ, ನೀವು ಕೊಂಡಾಡಿದರೆ ಮಾತ್ರ ಅದಕ್ಕೆ ಬೆಲೆ ಬರ್ತದೆ. ಆ ರೀತಿ ಆಗಬೇಕು. ಇವತ್ತು ನಿಮ್ಮ ಮಕ್ಕಳಿಗೆ ಕನ್ನಡ ಬರುವುದಿಲ್ಲ. ಮೊದಲಿಗೆ ಶಾಲೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ ಮಕ್ಕಳು ಚೆನ್ನಾಗಿ ಇಂಗ್ಲೀಷ್ ಮಾತಾಡಬೇಕು ಅಂತ ಹೇಳಿದರೆ ಕನ್ನಡ ಮಾತಾಡಲಿಕ್ಕೆ ಬಿಡುವುದಿಲ್ಲ ಶಾಲೆಯಲ್ಲಿ, ಅಂಥ ಪರಿಸ್ಥಿತಿ ಆಗಿದೆ. ಅದರಿಂದ ಕನ್ನಡ ಪುಸ್ತಕಗಳು ಓದುವುದು ಯಾರು? ಆದರೂ ನಮ್ಮ ಸಾಹಸಕ್ಕೆ ಕಮ್ಮಿ ಆಗಲಿಲ್ಲ. 25 ವರ್ಷದಿಂದ ನೂರಾರು ಪುಸ್ತಕಗಳನ್ನು ಮುದ್ರಣ ಮಾಡಿಬಿಟ್ಟು ಸಮಾಜಕ್ಕೆ ಅನಂತ ಪ್ರಕಾಶ ನೀಡಿದೆ. ಅದು ನಮ್ಮದು ಹೆಮ್ಮೆಯ ವಿಚಾರ. ಯಾಕೆಂತ ಹೇಳಿದರೆ ಈ ರೀತಿ ಪುಸ್ತಕವನ್ನು ಮಾಡಿ ಒಂದು ಒತ್ತಾಯವಾದಿಗೆ ಆದರೂ ಜನಗಳಿಗೆ ಓದಿಸುವಂಥ ಕೆಲಸ ಆಗಬೇಕು, ಸಾಹಿತಿಗಳನ್ನು ಗುರುತಿಸುವಂಥ ಕೆಲಸ ಆಗಬೇಕು. ವಿಜಯಲಕ್ಷ್ಮಿ ಕಟೀಲ್ರೇನ ಕರಿಹಲಗೆಯ ಬಿಳಿ ಅಕ್ಷರಗಳು ಬೂಕುನು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ಗುರಿ ಕಾರ್ಯರು ಡಾಕ್ಟರ್ ಎಂಪಿ ಶ್ರೀನಾಥ್ ಬೊಕ್ಕ ಕವನ ಸಂಕಲನ ಭೃಂಗದ ಬಿನ್ನೇರಿ ಬೂಕುನು ಕಟೀಲು ಕಮಲಾದೇವಿ ಪ್ರಸಾದ ಅಸರಣ್ಣ ಹರಿಕೃಷ್ಣ ಪುನರೂರು ಮೆಚ್ಚುಗೆದ ಗ್ರಂಥ ಶುಭವಾಗಲಿನು ಸಾಹಿತಿ ಡಾಕ್ಟರ್ ನಾ ಮೊಗಸಾಲೆ ಬಿಡುಗಡೆ ಮಲ್ತಿರು. ಲೇಖಕಿ ವಿಜಯಲಕ್ಷ್ಮಿ ಕಟೀಲ್ರೆಗ್ ಮರ್ಯಾದಿ ಮಲ್ತಿರೋ. ಹೊಸ ದಿಗಂತ ಪತ್ರಿಕೆದ ಹಿರಿಯ ವಾರ್ತಮಾನಿ ಗುರುವಪ್ಪ ಎನ್ಟಿ ಬಾರಿಪುಣಿ, ಸಾಹಿತಿ ಕುಡ್ಲಾ ಆಕಾಶವಾಣಿದ ದೇವು ಹಣೆಹಳ್ಳಿ, ಅನಂತ ಪ್ರಕಾಶ ಪತ್ರಿಕೆದ ಸಂಪಾದಕರು ಕೊಡಿತ್ತೂರು ಸಚ್ಚಿದಾನಂದ ಉಡುಪ ಬೊಕ್ಕ ಗಾಯತ್ರಿಯ ಸುಡುಪ ಪಾಲ್ದೆತ್ತುಂಡಿರು. ಆಟದ ಮಲ್ಲ ಮೇಳಲು ಅರೆಗಾಲುಡು ತಿರ್ಗಾಟ ನಡಪಾಂಡ ಚಿಕ್ಕ ಮೇಳಲು ಮರಿಯಾಲಡು ರಾತ್ರಿದ ಪೊರ್ತು ಇಲ್ಲಡೆ ಪೋದು ಎಲ್ಲೆ ಮಟ್ಟದ ಆಟ ಪ್ರದರ್ಶನ ಮಲ್ಪೇರು. ಮರಕಡ ಕುಂಜತ್ತ ಬಯಲ್ದ ಶ್ರೀ ವ್ಯಾಘ್ರಚಾಮುಂಡೇಶ್ವರಿ ಕ್ಷೇತ್ರೋಡ್ದು ಪಿದಾಡ್ನ ಚಿಕ್ಕ ಮೇಳದಕಲು ಐತಾರ ಉಳ್ಳಾಲದ ಅರಸಬಿತ್ಲು ಸುತ್ತಮುತ್ತ ಪ್ರದರ್ಶನ ಕೊರಿಯರು. ಅರೆಗಾಲಡು ಆಟದ ಮಲ್ಲ ಮೇಳಲು ಊರೂರು ತಿರ್ಗಾಟ ಮಲ್ತದು ಆಟಗೊಬ್ಬಾದ ತೋಜಾವ ಅಂಡ ಆಟದ ಎಲ್ಯ ಮೇಳಲು ಚಿಕ್ಕ ಮೇಳ ಪನ್ಪುನ ಪುದರಡು ಮರಿಯಾಲಡು ಇಲ್ಲಡೆ ಪೋದು ಪ್ರದರ್ಶನ ಕೊರೊಂದುಲ್ಲ. ದೇವಸ್ಥಾನಲಿನ ಪುದರಡು ಪಿದಾಡುನ ಈ ಚಿಕ್ಕ ಮೇಳಡು ಸಿರಿಕೃಷ್ಣೆ ಸತ್ಯಭಾಮೆ, ಸಿರಿಕೃಷ್ಣೆ ರುಕ್ಮಿಣಿ, ಅತ್ತುಂಡ ಶಿವಪಾರ್ವತಿ ಇಂಚ ರಡ್ಡು ವೇಷ ಭಾಗವತರು ಮದ್ದಳೆದಾರು ಬೊಕ್ಕ ಗ್ಯಾಸ್ ಲೈಟ್ ಪತ್ತುನಾರಿ ಇಂಚ 5 ಜನ ಕಲಾವಿದರು ಉಪ್ಪೇರು. ಬಯ್ಯಗು ಪೊರ್ತುಕಂತಿ ಬೊಕ್ಕ ಇಲ್ಲಡೆ ಪೋದು 10-15 ನಿಮಿಷ ಇಲ್ಲಲ್ದ ಉಲಾಯಿ ಪ್ರದರ್ಶನ ಕುರ್ದು ದೇವರಿಗೂ ಇಲ್ಲಲ್ದಕ್ಲು ದೀನ ಹಣ್ಣು ಕಾಯ್ದ ಒಟ್ಟುಗೂ ಪೂಜೆ ಮಲ್ತದು ಆರತಿ ಪತ್ತುವೇರು. ಇಲ್ಲಲ್ದಕ್ಲೆಗು ಕೊರ್ನ ಕಾಣಿಕೆ ಪಣವುಡು ಅಕ್ಲಿನ ಖರ್ಚಿ ಪೋವಡು. ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಕ್ಷೇತ್ರ ಮರಕಡ ಕುಂಜುತ್ತ ಬೈಲಡ್ದು ಪಿದಾಡ್ದಿನ ಚಿಕ್ಕ ಮೇಳದಕ್ಲು ಐತರ ರಾತ್ರಿ ಉಳ್ಳಾಲ ಅರಸು ಬಿತ್ಲದ ನಾಟ್ಯ ನಿಲಯ ಉಳ್ಳಾಲ ಸೇರ್ದು ಸುತ್ತಮುತ್ತಡು ಪ್ರದರ್ಶನ
ಪ್ರದರ್ಶನ ಕೊರಿಯರು ಪ್ರದರ್ಶನ ದುಂಬತ್ತ ತುಡರ್ ಬೊಲ್ಪ ಪೊತ್ತಾವ್ನ ಇಲ್ಲಲ್ದ ಕುಡು ಬಚ್ಚರೆ ಬಜ್ಜಿ ಪೂ ಬೊಕ್ಕ ಅಣ್ಣಕಾಯಿನು ಈ ಪೊರ್ತುಡು ಪೀಠದ ಮೇಲಡು ದೀಪನ ಸಂಪ್ರದಾಯ ಉಂಡು ಪ್ರದರ್ಶನ ಆಯ್ಬುಕ್ಕ ದೇವರಿಗೆ ಆರತಿ ಪತ್ತದು ಇಲ್ಲಲ್ದಕ್ಲೆಗೂ ಪ್ರಸಾದ ಕೊರಿಯರು. ಯಾವುದೇ ರೀತಿಯಾದ ಉದ್ಯೋಗ ಲಭಿಸಿಕೊಟ್ಟಿದ್ದೀರಿ, ಅಂತದಾದಂತ ಉದ್ಯೋಗ ನನಗೂ ಕೂಡ ಲಭಿಸಿಕೊಡಬೇಕೆಂದು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸುತ್ತಾ ಇದ್ದೇನೆ ಕಂದ. ಮೆಚ್ಚಿದೆ. ನನ್ನ ಮನದ ಸಂಕಲ್ಪ ಏನು ಇದ್ದದ್ದು ಬಲ್ಲೆ. ನನ್ನ ಮಗಳು ಶಾರದೆ ಯಾವಾಗ ಪ್ರೌಢತೆಗೆ ಬರ್ತಾಳೆ ಅಂದಿನ ದಿವಸ ಅವಳೇ ನನ್ನಲ್ಲಿ ಬಂದು ಈ ಮಾತನ್ನಾಡಬೇಕು ಎನ್ನುವ ಹಾಗೆ ನಾನು ಸಂಕಲ್ಪಿಸಿದ್ದೆ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಯಲ್ಲೇ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.